ನಮಸ್ತೆ, ನನ್ನ ಹೆಸರು ಆರಾಧ್ಯ ಶೆಟ್ಟಿ. ನಾನೀಗ ಇರುವೆ ಮತ್ತೆ ಪಾರಿವಾಳದ ಕತೆ ಹೇಳ್ತಾ ಇದ್ದೇನೆ. ಒಂದು ದೊಡ್ಡ ಕಾಡಿನಲ್ಲಿ ಒಂದು ಇರುವೆ ಇತ್ತು. ಒಂದಿನ ಇರುವೆಗೆ ಜೋರ್ ಬಾಯಾರಿಕೆ ಆಗುವಾಗ ಕೊಳದ ಹತ್ತಿರ ಹೋಗಿ ಬಗ್ಗಿ ನೀರು ಕುಡಿಯುವಾಗ ಜೋರ್ ಗಾಳಿ ಬೀಸಿ ಕೊಳದ ಮಧ್ಯ ಅಲೆಗಳು ಎಲ್ಲ ಎದ್ದು ಅಲೆಗಳ ರಭಸಕ್ಕೆ ಇರುವೆ ಕೊಳದ ಮಧ್ಯಕ್ಕೆ ಬೀಳಿತ್ತು. ಆಗ ಹೆದರಿಕೆಯಿಂದ ಕಾಪಾಡಿ ಕಾಪಾಡಿ ಅಂತ ಹೇಳುವ ಕೂಗಿದ್ದು ಮಲದ ಮೇಲೆ ಕುಳಿದ್ದ ಪಾರಿವಾಳಕ್ಕೆ ಕೇಳಿಸ್ತು. ಆಗ ಪಾರಿವಾಳ ಏನೋ ಒಂದು ಉಪಾಯ ಮಾಡಿ ಮರದ ಮೇಲೆ 2-3 ಎಲೆಯನ್ನು ತೆಕ್ಕೊಂಡು ಕೊಳದ ಮಧ್ಯಕ್ಕೆ ಹಾಕಿತ್ತು. ಆಗ ಇರುವೆ ಒಂದು ಎಲೆಯ ಮೇಲೆ ಹೋಗಿ ನಿಧಾನಕ್ಕೆ ದಡ ಸೇರಿತ್ತು. ಹಬ್ಬ, ನಾನು ಬದುಕೊಂಡೆ ಅಂತ ಹೇಳುವಾಗ ಪಾರಿವಾಳಕ್ಕೆ ಧನ್ಯವಾದ ಕೊಡೋಣ ಅಂತ ಹೋಗುವಾಗ ಅಲ್ಲಿ ಒಬ್ಬ ಬೇಟೆಗಾರ ಗುರಿಯನ್ನು ಇಟ್ಕೊಂಡು ನಿಂತಿದ್ದ. ಆಗ ಒಂದು ಕ್ಷಣ ಯೋಚನೆ ಮಾಡದೆ ಇರುವೆ ಬೇಟೆಗಾರನ ಕಾಲಿಗೆ ಚೆನ್ನಾಗಿ ಕಚ್ಚಿದ್ದ. ಆಗ ಪಾರಿವಾಳ ಬದುಕಿದ್ದೆ, ಯಾರು ನನಗೆ ಕಚ್ಚಿದ್ದು ಅದು ಪಾರಿವಾಳಕ್ಕೆ ಕೇಳಿ ಪಾರಿವಾಳ ತಟ್ ಅಂತ ಹಾರಿ ಹೋಯಿತು. ಪಾರಿವಾಳದ ಜೀವ ಬದುಕಿದ್ದು. ಇದರ ನೀತಿ ಏನೆಂದರೆ, ನಾವು ಬೇರೆಯವರಿಗೆ ಯಾವಾಗ